ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಮಾನವತಾವಾದಿ ಅಂಬೇಡ್ಕರ್ ಸಾಹೇಬರ ಹುಟ್ಟಿದ ಹಬ್ಬವನ್ನು ನಮ್ಮ ದೇಶದಲ್ಲ, ಇಡೀ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ಜಯಂತಿಯನ್ನು ಆಚರಿಸ್ತಾ, ಈ ದೇಶದಲ್ಲಿ ಯಾವ ಜಾತಿಗೂ ಯಾವ ಧರ್ಮಕ್ಕೂ ತಾರತಮ್ಯ ಮಾಡದೆ ಎಲ್ಲ ಧರ್ಮದವರಿಗೂ ಸಮಾನತೆಯ ನ್ಯಾಯ ಒದಗಿಸಿಕೊಟ್ಟಂತಹ ಏಕೈಕ ಮಹಾನಾಯಕ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಬೆಂಕಿಯಲ್ಲಿ ಅಳೆದಂಥ ಹೂ ಇವರು. ಕಲ್ಲಿನಲ್ಲಿ ಕೆತ್ತಂಥ ಶಿಲ್ಪಿ ಏನು ಶಿಲೆಯಾಗಿ ರೂಪಿಸ್ತಾನೆ, ಆ ಶಿಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಬಡತನದಲ್ಲಿ ಬೆಳೆದು ಬಡವರ ಹಾಗೂ ದೀನ ದಲಿತರ ಕಲ್ಯಾಣಕ್ಕಾಗಿ ಶ್ರಮಿಸಿದ ಮಹಾನಾಯಕ ನಮ್ಮ ಬಿ ಆರ್ ಅಂಬೇಡ್ಕರ್ ಮಹಾರಾಜರು. ಈ ಮಹಾರಾಜರ ಹಬ್ಬಕ್ಕೆ ಜಯಂತಿ ಏನು ಏಪ್ರಿಲ್ 14ರಂದು ಜಯಂತಿ ಇದೆ, ಅವರ ಜಯಂತಿಯನ್ನು ನಮ್ಮಗಳ ಹಬ್ಬ ಆಗಿ ಅದ್ದೂರಿಯಾಗಿ ಆಚರಿಸಲಿಕ್ಕೆ ನಿಮ್ಮ ಸಹಕಾರ ಮತ್ತು ನಾವೆಲ್ಲರೂ ಒಗ್ಗೂಡಿ ಈ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಬೇಕು.